ಹಲವು ಮಾನವೀಯ ಕಾರ್ಯದ ಮೂಲಕ ಉಡುಪಿಯಲ್ಲಿ ಗಮನ ಸೆಳೆದಿರುವ ನಾಗರಿಕ ಸಮಿತಿ ಇದೀಗ ಮತ್ತೊಂದು ಮಾನವೀಯ ಕಾರ್ಯಕ್ಕೆ ಮುಂದಾಗಿದ್ದು ಬಟ್ಟೆ ಇಲ್ಲದ ಬಡವರಿಗೆ ಬಟ್ಟೆ ನೀಡುವ ಯೋಜನೆ ಆರಂಭಿಸಿದೆ. ಉಡುಪಿ ಜಿಲ್ಲಾ ನಾಗರಿಕ ಸಮಿತಿ ಟ್ರಸ್ಟ್ ಕಳೆದ 20 ವರ್ಷಗಳಿಂದ ಸಮಾಜಮುಖಿ ಚಟುವಟಿಕೆಗಳನ್ನು ಮಾಡುತ್ತಾ ಬಂದಿದೆ. ಬಹುಮುಖ್ಯವಾಗಿ ಬಸ್ ತಂಗುದಾಣ, ರೈಲು ನಿಲ್ದಾಣ, ಪಾದಚಾರಿ ರಸ್ತೆ, ಉಡುಪಿ ನಗರದ ಸುತ್ತಮುತ್ತಲಿನ ಸ್ಥಳಗಳಲ್ಲಿ ಕಂಡುಬರುವ ವೃದ್ಧರು, ಮಹಿಳೆಯರು, ಅಸಹಾಯಕ ರೋಗಿಗಳು, ಅನಾಥರನ್ನ ಹಾಗೂ ಅಪಘಾತದ ಸಂದರ್ಭದಲ್ಲಿ ಗಾಯಾಳುಗಳನ್ನು ಆಸ್ಪತ್ರೆಗಳಿಗೆ ದಾಖಲಿಸುತ್ತಾ ಸಮಿತಿಯ ಸದಸ್ಯರು ಜೀವರಕ್ಷಕರಾಗಿ ಸೇವಾ ನಿರತರಾಗಿದ್ದಾರೆ. ಇದುವರೆಗೆ ಹೀಗೆ ಸಮಿತಿಯಿಂದ ಆಸ್ಪತ್ರೆಗೆ ದಾಖಲಿಸಲ್ಪಟ್ಟ ರೋಗಿಗಳ ಸಂಖ್ಯೆ 5,000ಕ್ಕೂ ಅಧಿಕ ಆಗಿರಬಹುದು. ಸಮಿತಿಯಿಂದ ತುರ್ತು ಸೇವೆಗಾಗಿ 2 ಆಂಬ್ಯುಲೆನ್ಸ್ಗಳು ಉಚಿತ ಸೇವೆಯನ್ನ ಒದಗಿಸುತ್ತಿವೆ. ಇವರ ಸೇವಾ ಚಟುವಟಿಕೆಗಳಿಗೆ ಸಹೃದಯ ದಾನಿಗಳು ಬೆನ್ನೆಲುಬಾಗಿ ನಿಂತಿದ್ದಾರೆ. ಸಾಮಾನ್ಯವಾಗಿ ಎಲ್ಲರ ಮನೆಯಲ್ಲಿಯೂ ಬಳಸಿದ ಹಳೆ ಬಟ್ಟೆಗಳು ದಾಸ್ತಾನಿರುತ್ತವೆ. ಕೆಲವರು ಗಂಟು ಕಟ್ಟಿ ಅಟ್ಟದ ಮೇಲೆ ಎಸೆದಿರುತ್ತಾರೆ. ಅವುಗಳಲ್ಲಿ ಮರುಬಳಕೆಗೆ ಬರುವಂತಹ ಉತ್ತಮ ಗುಣಮಟ್ಟದ ಶುಭ್ರ ಬಟ್ಟೆಗಳನ್ನು ನಮ್ಮ ಜನಸೇವೆಯ ಕಾರ್ಯಕ್ಕೆ ಒದಗಿಸಿದ್ರೆ ನಾವು ಅವುಗಳನ್ನು ಸದುಪಯೋಗ ಪಡಿಸಿಕೊಳ್ಳುತ್ತೇವೆ ಎಂದು ಸಮಿತಿಯವರು ಸಾಮಾಜಿಕ ಜಾಲತಾಣದಲ್ಲಿ ಪ್ರಕಟಣೆ ನೀಡಿದ್ರು. ಇವರ ಪ್ರಕಟಣೆಗೆ ಉತ್ತಮ ಸ್ಪಂದನೆಯೂ ಸಿಕ್ಕಿತ್ತು. ಪ್ರಕಟಣೆ ನೋಡಿದ ಸ್ಥಿತಿವಂತರು ಕೆಲವರು ಹೊಸ ಬಟ್ಟೆ ತಂದು ಸಮಿತಿಯ ಕಚೇರಿಗೆ ಒಪ್ಪಿಸಿದ್ರು. ಕೆಲವರು ಉತ್ತಮ ಸ್ಥಿತಿಯಲ್ಲಿರುವ ಬಟ್ಟೆಗಳನ್ನು ತಂದು ಒಪ್ಪಿಸಿದ್ರೆ ಕೆಲವರು ಬಟ್ಟೆ ಅಂಗಡಿಯವರು ಹಳೆ ದಾಸ್ತಾನುಗಳನ್ನು ನೀಡಿ ಸಹಕರಿಸಿದ್ರು. ನಾವು ಏನು ಮಾಡಿದ್ದೇವೆ ಅಂತ ಹೇಳಿದ್ರೆ, ನಮ್ಮ ಏನು ವ್ಯಾಟ್ಸಪ್ಪಲ್ಲಿ ನಾವು ಒಂದು ವಿನಂತಿಸಿದ್ದೇವೆ, ಯಾರು ಬಟ್ಟೆಗಳನ್ನು ಕೊಡಬೇಡಿ, ಒಳ್ಳೆ ರೀತಿಯಲ್ಲಿ ಕೊಡಬೇಕು ಅಂತ ಒಂದು ನಾವು ವಿನಂತಿಸಿಕೊಂಡಾಗ ನಮಗೆ ಬೇಕಾಗುವಂಥ ನಮಗೆ ಯಾರಿಗೆ ಒಳ್ಳೆ ರೀತಿಯ ಏನು ನಮ್ಮ ಈ ರಸ್ತೆಯ ಬದಿಯಲ್ಲಿ ಮಾರಾಟ ಮಾಡ್ತಾರೆ ಅಂದರೆ ಅದೇ ರೀತಿಯ ಬಟ್ಟೆಗಳನ್ನು ನಮಗೆ ಬಹಳಷ್ಟು ಬಟ್ಟೆಗಳನ್ನು ಸೀರೆ ಆಗಲಿ, ಚೂಡಿದಾರ ಆಗಲಿ, ಪ್ಯಾಂಟ್ ಆಗಲಿ, ಶರ್ಟ್ ಆಗಲಿ, ಬನಿಯನ್ ಆಗಲಿ ಹೊಸ ರೀತಿಯ ಕಂಪನಿಯಿಂದ ಏನು ರಿಜೆಕ್ಟ್ ಆದ ಮಾಲು ಬರ್ತದೆ ಅದನ್ನು ನಮಗೆ ವಾಟ್ಸಪ್ನ ಮೂಲಕ ನಮಗೆ ಬಂದಿದೆ. ಅದನ್ನು ನಾವು ಇವತ್ತು ನಮ್ಮ ಸಮಿತಿಯ ಮೂಲಕ, ನಾಗರಿಕ ಸಮಿತಿಯ ಮೂಲಕ ನಾನು ತಾರತ್ ಮೇಸ್ತಾ, ವಿನಯ ಚಂದ್ರರ ಹೋಗಿ ಅಲ್ಲಿ ಎಲ್ಲ ಒಂದು ಕೊರಗ ಸಮುದಾಯದವರ ಹೆಂಗಸರಿಗೆ, ಮಕ್ಕಳಿಗೆ, ದೊಡ್ಡವರಿಗೆ ಎಲ್ಲರಿಗೂ ಬೇಕಾಗುವಂಥ ಒಂದು ಏನು ವಸ್ತ್ರ ಇದೆ ಅದನ್ನು ನಾವು ಇವತ್ತು ನೀಡಿ ನಾವು ಬಂದಿದ್ದೇವೆ. ಇನ್ನೂ ಕೂಡ ನಮಗೆ ಸಿಕ್ಕಿದ್ದಲ್ಲಿ ನಾವು ಬೇರೆ ಬೇರೆ ಗ್ರಾಮಗಳಲ್ಲಿ ಏನು ಅವಶ್ಯಕತೆ ಇದೆ ಅದನ್ನು ನಾವು ನೀಡಲು ನಾವು ಸಿದ್ಧರಿದ್ದೇವೆ ಅಂತ ಹೇಳಿದ್ದೇವೆ. ಹೀಗೆ ಸಂಗ್ರಹಗೊಂಡ ಬಟ್ಟೆಗಳನ್ನು ಸಮಿತಿಯವರು ಜಿಲ್ಲಾಸ್ಪತ್ರೆಗೆ ಕಡು ಬಡವರನ್ನ ಗುರುತಿಸಿ ವಿತರಿಸಿದ್ದಾರೆ. ಗುರುವಾರದ ದಿನ ಮಣಿಪಾಲದ ಮಂಚಿಯಲ್ಲಿರುವ ಜನವಸತಿ ಕಾಲೋನಿಗೆ ಭೇಟಿ ನೀಡಿದ ಸಮಿತಿಯ ಪದಾಧಿಕಾರಿಗಳಾದ ನಿತ್ಯಾನಂದ ಬುಳಕಾಡು, ತಾರನಾಥ್ ಮೇಸ್ತಾ ಶಿರೂರು, ವಿನಯಚಂದ್ರ ಸಾಸ್ತಾನ್ ಅವರು ಸಂಗ್ರಹದಲ್ಲಿದ್ದ ಮಕ್ಕಳ ಬಟ್ಟೆ, ಪುರುಷರ, ಮಹಿಳೆಯರ ಉಡುಪುಗಳನ್ನು ವಿತರಿಸಿದ್ದಾರೆ. ಅಲ್ಲದೆ ವಲಸೆ ಕಾರ್ಮಿಕರಿಗೂ ಕೆಲಸದ ಸಂದರ್ಭ ಧರಿಸಲು ಬಟ್ಟೆಗಳನ್ನು ವಿತರಿಸಿದ್ದಾರೆ. ಸಮಿತಿಯ ಈ ಪರಿಸರ ಸ್ನೇಹಿ ಪರಿಕಲ್ಪನೆಯು ಸಾರ್ವಜನಿಕ ವಲಯದಲ್ಲಿ ಗಮನ ಸೆಳೆದು ಮೆಚ್ಚುಗೆಗೆ ಪಾತ್ರವಾಗಿದೆ. ಪಲ್ಲವಿ ಸಂತೋಷ್, ವಿ4 ನ್ಯೂಸ್ 24/7 ಉಡುಪಿ.